ಏನನ್ನ ನಾವು ನೋಡೋಣ. ಕರ್ನಾಟಕದಲ್ಲಿ ಒಂದು ಉದಾಹರಣೆ ತಗೊಂಡ್ಬಿಡೋಣ. ಇಲ್ಲಿ ಸೆಂಟಿಮೆಂಟಲ್ ಆಗವೆ ಇಲ್ಲಿರುವ ಯಾವ ನಾಯಕರು ಮಾತಾಡ್ತಾ ಇಲ್ಲ. ಡೆವಲಪ್ಮೆಂಟ್ ಮಾಡಿದ್ದೀವಿ, ಓಟ್ ಹೇಳ್ತಾ ಇದ್ದೀವಿ. ಎಕ್ಸ್ಪ್ರೆಸ್ ವೇ, ಪೋರ್ಟು, ಏರ್ಪೋರ್ಟು, ಮನೆ ಇಲ್ಲದವ್ರಿಗೆ ಮನೆ, ಸರ್ಕಾರಿ ಸ್ಕೀಮ್ಸು, ನಮ್ಮ ರೈತ ಬಂದವರವ್ರಿಗೆ 6,000, 4,000, 10,000 ಎಲ್ಲ ಜನ ನಾವು ಟಚ್ ಮಾಡಿದ್ವಿ. ಅದೆಲ್ಲ ದಟ್ ಈಸ್ ಸೋಷಿಯಲ್ ಜಸ್ಟಿಸ್. ಫಸ್ಟ್ ಟೈಮ್ ರಿಸರ್ವೇಷನ್ನಲ್ಲಿ ಒಂದು ಟ್ರಾನ್ಸ್ಫಾರ್ಮೇಟಿವ್ ಸೋಷಿಯಲ್ ಜಸ್ಟಿಸ್ ಕೊಟ್ಟಿದ್ದೀವಿ. SC ಸಮುದಾಯಕ್ಕೆ ಜಾಸ್ತಿ, ST ಸಮುದಾಯಕ್ಕೆ ಜಾಸ್ತಿ, OBC ಸಮುದಾಯಕ್ಕೆ ಜಾಸ್ತಿ. ಇದರಲ್ಲಿ ಸೆಂಟಿಮೆಂಟಲ್ ಇಶ್ಯೂ ಎಲ್ಲಿದೆ ಅನ್ನೋ ನಾವು ಮಾತಾಡುವುದೆಲ್ಲ ಡೆವಲಪ್ಮೆಂಟ್ ಓರಿಯೆಂಟ್. ಇಷ್ಟು ಕರ್ನಾಟಕ ಮುಂದೆ ಇದೆ, FDIದಲ್ಲಿ ಮುಂದೆ ಇದ್ದೀವಿ, ಇಷ್ಟು ಕಂಪನಿ ಶುರು ಮಾಡಿದ್ದೀವಿ, ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಮಾತಾಡೋದು ಹಳೆಯ ಟೇಪ್ ರಿಕಾರ್ಡರ್ ಥರ ಮಾತಾಡ್ತಾ ಇದ್ದಾರೆ. 1960 ಟೇಪ್ ರಿಕಾರ್ಡರ್ ಥರ. ನಾವು ಬಂದಿದ್ದೀವಿ, ನಾವು ವಾಪಸ್ ತಗೊಳ್ತೀವಿ, ನಾವು ಬಂದಿದ್ದೀವಿ, ಅದು ಬಿಡಲ್ಲ. ಅದಕ್ಕೆ ಅಮಿತ್ ಶಾ ಜಿ ಅವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಹೆಸರೇ ಬಂದು ರಿವರ್ಸ್ ಗಿಯರ್ ಕಾಂಗ್ರೆಸ್. ಅವ್ರು ರಿವರ್ಸ್ ಗಿಯರ್ ಹಾಕಿ ಹೊಡ್ತಾ ಇದ್ದಾರೆ. ನಾವು ಡಬಲ್ ಇಂಜಿನಲ್ಲಿ ಮುಂದೆ ಗೇರ್ ಹಾಕಿ ಹೋಗ್ತಾ ಇದ್ದೀವಿ. ಇದೇ ಕಾಂಗ್ರೆಸ್ಗೂ BJPಗೆ ಇರುವ ಡಿಫ್ರೆನ್ಸ್. ಅದು ಜನ ಮೇ 10ನೇ ತಾರೀಕು ಭಾಳ ಕ್ಲಿಯರಾಗಿ ಕರ್ನಾಟಕದಲ್ಲಿ ವೋಟಿಂಗ್ನಲ್ಲಿ ಗೊತ್ತಾಗ್ತದೆ. ನಾವು ಇನ್ನೊಂದು ಥಿಂಕ್ ಮಾಡೋಣ. ಇಡೀ ಇಂಡಿಯಾದಲ್ಲಿ ಕಾಂಗ್ರೆಸ್ ಬಿಡಲ್ಲ ಡಿಸೈಡ್ ಮಾಡಿದ್ದಾರೆ. ಯಾಕೆ? ಕಾಂಗ್ರೆಸ್ ಸ್ವಲ್ಪ ಕೂಡ ಒಂದು ಸ್ವಯ ಪರಿಶೋಧನೆ ಮಾಡಲ್ಲ. ಒಂದು ಮಿರರ್ ನೋಡಿ ಇಡೀ ಇಂಡಿಯಾದಲ್ಲಿ ತೆಗೆದಾಕ್ಬಿಟ್ಟಿದ್ದಾರೆ. ನಾರ್ತ್ ಈಸ್ಟ್ ಬೇಡ, ನಾರ್ತ್ ಬೇಡ, ವೆಸ್ಟ್ ಬೇಡ, ಸೆಂಟ್ರಲ್ ಬೇಡ. ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅವರು ಸುಮ್ಮನೆ ಬಂದು ಒಂದು ಪ್ರಿಯಾಂಕಾ ಗಾಂಧಿ ಅವ್ರು ಕರ್ಕೊಂಡು ಬಂದು ದೋಸೆ ಮಾಡ್ತಾರೆ. ಒಂದು ದೋಸೆದಲ್ಲಿ ಜನ ಓಟ್ ಹಾಕ್ತಾರಣ್ಣ. ನೀವು ಹೇಳೋಣ. ನಾವು ಹೇಳ್ತಾ ಇದ್ದೀವಿ, ನಾವು ಪೋರ್ಟ್ ಮಾಡಿದ್ದೀವಿ, ಇಷ್ಟು ಮಾಡಿದ್ದೀವಿ. ಕಾಂಗ್ರೆಸ್ ಅವ್ರು ಏನಪ್ಪ ನಿಮ್ಮಲ್ಲಿ ಇದೆನಾ, ಪ್ರಿಯಾಂಕಾ ಗಾಂಧಿ ಅವ್ರು ಮಾಡಿದ ದೋಸೆ ಇದೆ ನನ್ನಲ್ಲಿ. ಅದಕ್ಕೆ ಈ ಎಲೆಕ್ಷನ್ನಲ್ಲಿ ನಾವು ಭಾಳ ಗಂಭೀರವಾಗಿ ಹೇಳ್ತೀವಿ ನಾವು 130 ಸೀಟ್ ನಾವು ಗೆದ್ಕೊಂಡು ಬಂದೇ ಬರ್ತೀವಿ.